ಪ್ರಾಧಾನ್ಯತೆ. ಈ ವೇದಿಕೆಯ ಮೇಲೆ ಮಲ್ಲಕಂಬದ ಪ್ರಸ್ತುತಿಯನ್ನ ಮಾಡುವಂತಹ ನಮ್ಮ ತಂಡದ ಸಾಧನೆಯ ಕಿರುನೋಟವನ್ನ ನಿಮ್ಮ ಮುಂದೆ ತೆರೆದಿಡಬೇಕು. ಮಲ್ಲಕಂಬದ
ಚಾವೋ ಸಿಂಹ ಬೇಟೆಯ ನೃತ್ಯದ ಮೂಲಕ. ಪುರುಳಿಯು ಎನ್ನುವಂಥದ್ದು ಪಶ್ಚಿಮ ಬಂಗಾಳದ ಒಂದು ಪುಟ್ಟ ಹಳ್ಳಿ. ಅಲ್ಲಿಯ ಜನರು ದೇವಿಯ ಆರಾಧನೆಯ ಭಾಗವಾಗಿ ಈ ಸಿಂಹ ಬೇಟೆಯ ನೃತ್ಯದ ಪ್ರಸ್ತುತಿಯನ್ನ ಮಾಡ್ತಾರೆ. ಅಲ್ಲಿ ಸಂಬಳು ಕಾಟಿಯ ಬೇಟೆಯನ್ನು ಹೊಡ್ಕೊಂಡು ವೇದಿಕೆ ಕಡೆಗೆ ಬರ್ತಾ ಇದೆ ರಂಗಮಂತ್ರಿಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಇವರ ಪುರುಳಿಯೋ ಚಾವು.
ಬಂದವರಿಗೆ ಫಸ್ಟ್ ಚಾನ್ಸ್. ನಿಮ್ಮ ಆಕಾರದಲ್ಲಿ ಫಸ್ಟ್ ಸಂಖ್ಯೆ 9 ಇದ್ದವರಿಗೆ ಫಸ್ಟ್ ಚಾನ್ಸ್. ಒಂದು ಅಮೂಲ್ಯವಾದ ಬಹುಮಾನವನ್ನು ಗೆಲ್ಲುವಂತಹ ಅವಕಾಶ. ಅದೇ ರೀತಿ ಪತ್ರ ಹೋಗುವ ಪ್ರಯತ್ನ ಸೀದಾಗಿದ್ದಂತಹ ಕರಪತ್ರ ಇಬ್ಬರಿಗೆ ಅವಕಾಶ. ಇಬ್ಬರಿಗೆ ಅವಕಾಶ. ಪತ್ರ ಹೋಗುವ ಪ್ರಯತ್ನದಲ್ಲಿ ನಾವು ಹೋಗಿ ಸೀದಾ ಹಾಕಿಲ್ಲ ಕರಪತ್ರ ಇದ್ರೆ ಇಬ್ಬರಿಗೆ ಅವಕಾಶ ಇದೆ. ಪ್ರತಿಷ್ಠಾನದ 5 ಮಂದಿ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಆಳ್ವ ಶಿಕ್ಷಣ ಪ್ರತಿಷ್ಠಾನದ 5 ಗೌರವದಿಂದ ಗುರುತಿಸ್ತಾ ಇದ್ದಾರೆ ಸರ್. ಈ ಮೊದಲು ಒಂದು ಪ್ರಕಟಣೆ